ಶ್ರೀಕೃಷ್ಣ ಗೀತೆಯಲ್ಲಿ ಬೋಧಿಸಿದಂತೆ ಧರ್ಮ ಮಾರ್ಗದಲ್ಲಿ ನಡೆದು ಸಮಾಜದ ಒಳಿತಿಗೆ ಶ್ರಮಿಸೋಣ ಎಂದು ಕರ್ನಾಟಕ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಹೇಳಿದರು. ಪರ್ಯಾಯ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಆಗಸ್ಟ್ 1ರಿಂದ ಸೆಪ್ಟೆಂಬರ್ 17ರವರೆಗೆ ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಮಾಜದಲ್ಲಿ ತಾಂಡವವಾಡುತ್ತಿರುವ ಭಯೋತ್ಪಾದನೆ, ಅಸಹಿಷ್ಣುತೆ, ಆತ್ಮವಿಸ್ಮೃತಿ ಇತ್ಯಾದಿ ಎಲ್ಲ ವಿಪ್ಲವಗಳಿಗೆ ಶ್ರೀಕೃಷ್ಣ ಸಾರಿದ ಭಗವದ್ಗೀತೆ ಮದ್ದು. ಅದು ಉತ್ತಮ ದಾರಿ ತೋರಬಲ್ಲದು ಎಂದು ಹೇಳಿದರು. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. मैं सौभाग्यशाली हूँ कि आज मुझे उडुपी की आध्यात्मिक धरोहर पर्याय श्री पुतिगे श्री कृष्ण मठ द्वारा आयोजित श्री कृष्ण जन्माष्टमी मंडलोत्सव के शुभारंभ समारोह में आने का अवसर मिला. श्री पुतिगे श्री कृष्ण मठ 8 मठों में से एक गौरवशाली मठ है. यह मठ द्वैत वेदांत की परंपरा को बनाए हुए हैं और उसे आधुनिक विश्व में भी प्रतिष्ठित कर रहा है. यह वह स्थान है जहां भक्ति, ज्ञान और सेवा तीनों एक साथ देखने को मिलते हैं. आज इस मठ के पीठाधिपति पूज्य श्री सुगुणेंद्रवी तीर्थ स्वामी जी है, जिन्होंने मठ की परंपरा को वैश्विक मंच पर प्रतिष्ठा दिलाई है. उन्होंने अमेरिका, कनाडा, ऑस्ट्रेलिया में वेदांत और सनातन धर्म का प्रचार करते हुए विश्व को भारतीयता से और भारतीय संस्कृति से जोड़ने का सराहनीय कार्य किया है. आज हम सब अत्यंत हर्ष और उल्लास के साथ पर्याय श्री पुतिगे श्री कृष्ण मठ द्वारा मनाए जा रहे ಸಾನ್ನಿಧ್ಯ ವಹಿಸಿದ್ದ ಕಿರಿಯ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿದರು. ಜ್ಞಾನಾರ್ಥಂ ಸಂಸ್ಕೃತ ಭಾಷಾ ಕಾರಣಂ ಸಂಸ್ಕೃತ ಭಾಷಾ ವಿಶ್ವಭಾಷಾ ಅಸ್ಮಾಕಂ ಪರ್ಯಾಯಃ ವಿಶ್ವಗೀತಾ ಪರ್ಯಾಯಃ ಅತಃ ವಿಶ್ವಭಾಷಾಯಾಂ ಶ್ರೀಕೃಷ್ಣ ಸಂದೇಶಂ ವಯಂ ದದಾಮಃ. ಸಂಸ್ಕೃತ ಭಾಷಾ ಸರ್ವಭಾಷಾಣಾಂ ಮೂಲಭಾಷಾ. ಕೃಷ್ಣಃ ಚಂದ್ರವಂಶೀಯಃ ಅತಃ ಕೃಷ್ಣಃ ತಾವರಚಂದ್ರಮಹೋದಯೇನ ಉದ್ಘಾಟನಂ ಭವತು ಇತಿ ಪ್ರೇರಣಾಂ ಕೃತವಂತಃ. ಚಂದ್ರವಂಶೀಯೇನ ರಾಜ್ಯಪಾಲೇನ ಉತ್ಸವಸ್ಯ ಉದ್ಘಾಟನಂ ಭವತು ಇತಿ ಅಯಂ ಶ್ರೀಕೃಷ್ಣಸ್ಯ ಸಂಕಲ್ಪಃ ವರ್ತತೆ. ತಾದೃಶ ಸಂಕಲ್ಪಾನುಸಾರೇಣ ಅಸ್ಮಿನ್ ದಿವಸೆ ರಾಜ್ಯಪಾಲ ಮಹೋದಯಃ ಶಾಸಕ ಯಶ್ಪಾಲ್ ಸುವರ್ಣ, ಮಣಿಪಾಲ ಮಾಹೆ ಸಹಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್, ಉದ್ಯಮಿಗಳಾದ ರಾಘವೇಂದ್ರ ರಾವ್ ಮತ್ತು ಬಾಳೆಕುದ್ರು ರಾಮಚಂದ್ರ ಉಪಾಧ್ಯಾಯ ಅಭ್ಯಾಗತರಾಗಿದ್ದರು. ಮಠದ ದಿವಾನ ನಾಗರಾಜಾಚಾರ್ಯ, ಕಾರ್ಯದರ್ಶಿ ಪ್ರಸನ್ನಾಚಾರ್ಯ ಮೊದಲಾದವರಿದ್ದರು. ಡಾಕ್ಟರ್ ಗೋಪಾಲಾಚಾರ್ಯ ಮತ್ತು ರಮಣ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿದರು. ರಾಘವೇಂದ್ರ ಆಚಾರ್ಯ ಅವರಿಂದ ಮಂತ್ರಕೋಶ ನಡೆಸಿದರು. ಶ್ರೀಗಳು ರಾಜ್ಯಪಾಲರನ್ನು ಗೌರವಿಸಿದರು. ಶ್ರೀಜಿತ್ V4 ನ್ಯೂಸ್ ಉಡುಪಿ.